ನಡೆಲ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವರುಚಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಸೊ ಮೇಡಮ್, ಒಂದು ಡಿಶ್ ಆಯಿತು, ಬಿಸ್ಕಿಟ್ ಇಡ್ಲಿ. ಈಗ ನೆಕ್ಸ್ಟ್ ರೈಸ್ ಬಾಲ್. ರೈಸ್ ಬಾಲ್ 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 ಓಕೆ, ರೆಡಿ ಮಾಡ್ಕೊಳ್ಳೋಣವಾ? ಹೌದು. ಓಕೆ, ಫಸ್ಟ್ ಹೇಗೆ ಸ್ಟಾರ್ಟ್ ಮಾಡ್ಕೊಳ್ಳೋದು? ಫಸ್ಟ್ ಇದಕ್ಕೆ ಅಕ್ಕಿ ಹಿಟ್ಟು. ರೈಸ್ ಬಾಲ್ ಅದರಿಂದ ಅಕ್ಕಿ ಹಿಟ್ಟು ಮೇನ್. ಇದು 1 ಕಪ್ ಅಕ್ಕಿ ಹಿಟ್ಟು. 1 ಕಪ್ಪು ದೊಡ್ಡ ಕಪ್ಪು ಆದರೆ ಸಣ್ಣ ಕಪ್ಪು 1 ಕಪ್ ಅಂದರೆ ಅದರದ್ದು ಅರ್ಧ ಬರ್ತದೆ. ಅರ್ಧದಷ್ಟು ಅಕ್ಕಿ ಹಿಟ್ಟಿದ್ದು ಅರ್ಧದಷ್ಟು ರವೆ. ರವೆ, ಓಕೆ. ಸೊ ಇದೇ ಮೆಜರ್ಮೆಂಟಲ್ಲಿ ತಗೊಳ್ಳಿ. ಹೌದೌದು. ಮತ್ತು ಕಾಯಿ ಮೆಣಸು. ಓಕೆ. ಸೊ ಇದು ಖಾರ ಬರ್ತದೆ. ಕೊತ್ತಂಬರಿ ಸೊಪ್ಪು, ಜೀರಿಗೆ ಸ್ವಲ್ಪ, ಮತ್ತು ಸಾಲ್ಟ್, ಉಪ್ಪು ಬೇಕೇ ಬೇಕು. ಓಕೆ. ನಾನು ಅಂದ್ಕೊಂಡೆ ಅಂದರೆ ಅಕ್ಕಿ ತಗೊಂಡು ಅದನ್ನೇನಾದ್ರು ಗ್ರೈಂಡ್ ಮಾಡಿ ಆ ಥರ ಬರುತ್ತೆ. ಇಲ್ಲ ಇಲ್ಲ, ಇದು ಈ ಥರ. ಈ ಥರ. ಓಕೆ. ಇದನ್ನೆಲ್ಲ ಮಿಕ್ಸ್ ಮಾಡಿ, ಈಗ ನನಗೆ ನೀರು ಬೇಕು. ಓಕೆ, ಹಾಕ್ಕೊಳ್ಬೇಕಾ? ಹಾಕಿ ನಮಗೆ ಅಂದರೆ ಸ್ವಲ್ಪ ಅದು ಈಗ ಬಿಸಿ ಮಾಡಲಿಕ್ಕಿದೆ, ಬೇಕು ನೀರು. ಸ್ವಲ್ಪ ನಿಲ್ಲಿ ನೋಡುವ. ಅಂದರೆ ಅದು ಒಮ್ಮೊಮ್ಮೆ ರವೆ ಕೂಡ ಹಾಕಿರ್ತೇವಲ್ಲ, ಸ್ವಲ್ಪ ದಪ್ಪ ಬರ್ತದೆ ಅದು. ಮತ್ತು ಇದು ನಮಗೆ ಈಗ ಬಿಸಿ ಮಾಡಲಿಕ್ಕೂ ಇದೆ. ಇದಕ್ಕೆ ನಿಮಗೆ ಬೇಕಾದರೆ ನೀವು ವೆಜಿಟೇಬಲ್ ಮತ್ತು ಈರುಳ್ಳಿ ಬೇಕಾದರೆ ಹಾಕ್ಬೋದು, ಆ್ಯಡ್ ಮಾಡ್ಬೋದು ಬೇಕಂತ ಅನಿಸಿದರೆ. ಬಟ್ ಅದು ಇಷ್ಟರಲ್ಲಿ ಹೌದು ಹಾಕ್ಬೋದು, ಇಷ್ಟರಲ್ಲಿ ಒಳ್ಳೆಯದಾಗ್ತದೆ ಅದು. ಇಷ್ಟೇ ಸಾಕು. ಅದು ಮತ್ತು ವೆಜಿಟೇಬಲ್ ಬೋಂಡ ಆಗ್ತದೆ. ಇದು ನಮಗೆ ರೈಸ್ ಬೋಂಡ ಅಲ್ಲ, ರೈಸ್ ಬೌಲ್ ಅಲ್ಲ, ಇದು ಸ್ವಲ್ಪ ಸಿಂಪಲ್ ಆಗಿರಲಿ. ಹೌದು, ಸಿಂಪಲ್ ಆಗಿರಲಿ, ತಿನ್ನಲಿಕ್ಕೆ ಚೆಂದ ಇರ್ತದೆ, ಸಿಂಪಲ್ ಆಗಿ. ಈಗ ನಾವು ಇದನ್ನು ಸ್ವಲ್ಪ ಬೇಯಿಸಬೇಕು, ನಮಗೆ ಬಾಣಲೆ ಬೇಕು. ಇದಕ್ಕೆ ಇಲ್ಲ ಎಂತ ಹಾಕ್ಲಿಕ್ಕಿಲ್ಲ, ಬೇಡ. ಹೌದು, ಡೈರೆಕ್ಟ್ ಹಾಕಿ. ನನಗೆ ಇದು ಕೊಡಿ, ಸ್ಪೂನ್ ಕೊಡಿ. ಇದನ್ನು ನೋಡಿ, ಈ ಅದಕ್ಕೆ ಬಂದಾಗ ಇಷ್ಟದ ಸ್ವಲ್ಪ ನೀರದು ತೊಂದರೆ, ಅದು ನಾವು ಬಿಸಿ ಮಾಡುವಾಗ ನೀರು ಆರ್ತದೆ. ನೀರು ಸ್ವಲ್ಪ ನೋಡ್ತಾ ನೋಡ್ತಾ ಹಾಕೊಂಡು. ಹೌದು, ನೋಡ್ಕೊಂಡು ಮತ್ತೆ ನಾವೀಗ ಬೇಯಿಸುವಾಗ ಸ್ವಲ್ಪ ಅದು ಗಟ್ಟಿ ಬರ್ತದೆ. ಇದರಲ್ಲಿ ಕೆಲಸ ಅಂದರೆ ಇದು ಕೆಲಸ ಒಂದು ಇದು ಅಂದರೆ ನಾವು ಕೈ ಆಡಿಸ್ತಾ ಇರಬೇಕು. ತಿನ್ನುವಾಗ ಚೆಂದ ಆಗ್ತದೆ, ಕೆಲಸ ಎಲ್ಲ ಮರ್ತೋಗ್ತದೆ. ತಿನ್ನುವಾಗ ಮಾಡಿದ ಕೆಲಸ ಎಲ್ಲ ಮರ್ತೋಗ್ತದಲ್ಲ. ನಾವು ಈ ಥರ ಪುಂಡಿ ಅಂತ ಮಾಡ್ತೇವೆ. ಇದೇ ಥರ ಇದು ಮಾಡಿ ಅದಕ್ಕೆ ಅಕ್ಕಿಯನ್ನು ನೆನೆಸಿಟ್ಟು. ಹೌದು, ಕೆಲವರು ಈಗ ಹೌದು, ಕೆಲವರು ಈಗ ಅಕ್ಕಿ ಹಿಟ್ಟಲ್ಲೂ ಮಾಡ್ತಾರೆ. ಇದೇ ಥರ ಮಾಡಿ ಮಾಡ್ತಾರೆ. ಹೌದು, ಕೆಲವರು ಅಂದರೆ ಒಗ್ಗರಣೆ ಎಲ್ಲ ಕೊಟ್ಟು. ಒಗ್ಗರಣೆ, ಹೌದು, ಸಾಸಿವೆ ಕರಿಬೇವು ಒಗ್ಗರಣೆ ಇಟ್ಟು ಇದನ್ನು ಹಾಕ್ತೇವೆ. ಇದನ್ನು ಹಾಕೋದು. ಹೌದು, ಒಂದೇ ಪದಾರ್ಥದಲ್ಲಿ ಡಿಫ್ರೆಂಟ್ ಆಗಿ ಮಾಡ್ಬೋದು. ಬೇರೆ ಬೇರೆ ಟೈಮ್ ಬೇಕು, ಇಂಟ್ರೆಸ್ಟ್ ಬೇಕು ಅದರಲ್ಲಿ. ಅಡುಗೆಯಲ್ಲಿ ಕಲಿಲಿಕ್ಕೆ ತುಂಬ ಇದೆ. ಕಲ್ತಷ್ಟು ಕಡಿಮೆ. ಹೌದು, ಒಂದೊಂದು ನೋಡಿ ಮಾಡ್ತಾ ಇದ್ರೆ ನೆಕ್ಸ್ಟ್ ಬೇರೆ ಬೇರೆ ಗೊತ್ತಾಗ್ತದೆ. ಒಮ್ಮೊಮ್ಮೆ ಕೆಲವರಿಗೆ ಏನಾಗ್ತದೆ ಅಂದರೆ ಒಮ್ಮೆ ಮಾಡುವಾಗ ಸರಿ ಬರಲಿಲ್ಲ ಅಂದರೆ ಬೇಜಾರಾಗಿ ಮತ್ತೆ ಮಾಡೋದು ಬಿಟ್ಟು ಹಾಗೆ ಬಿಡಬಾರ್ದು. ಹೌದು, ಪುನೊಮ್ಮೆ ಟ್ರೈ ಮಾಡಬೇಕು. ಕರೆಕ್ಟ್ ಬರ್ತದೆ ಅದು. ಆಗ ಒಂದು ಸಲ ಮಾಡುವಾಗ ಏನಾದರೂ ಮಿಸ್ಟೇಕ್ ಆದರೆ ನೆಕ್ಸ್ಟ್ ಟೈಮ್ ಅದನ್ನು ಸರಿ ಮಾಡಿ ಆಗ್ತದೆ ಅದು. ಹೌದು, ತಪ್ಪು ಮಾಡಿಯೇ ಗೊತ್ತಾಗೋದಲ್ಲ ಏನಾದರೂ. ಇದು ನಾವು ರವೆ ಎಲ್ಲ ಹಾಕಿದ್ರಿಂದ ಸ್ವಲ್ಪ ಸಾಫ್ಟಾಗಿ ನಮಗೆ ಚಟ್ನಿ ಜೊತೆ. ಇದೇ ಮಕ್ಕಳಿಗೆ ಬೇಕಾದರೆ ಈ ಕುರ್ಕುರೆ ಥರ ಮಾಡೋದಾದ್ರೆ ಇದಕ್ಕೆ ನಾವು ಕಾರ್ನ್ ಫ್ಲೋರು ಆ್ಯಡ್ ಮಾಡಬೇಕು. ಹೌದೌದು, ಮತ್ತೆ ಕುರ್ಕುರೆ ಶೇಪ್ ಕೊಟ್ಟು ಫ್ರೈ ಮಾಡಿದರೆ ಆಯಿತು. ಫ್ರೈ ಮಾಡಿ ತೆಗೆದದಕ್ಕೆ ಮೆಣಸಿನ ಹುಡಿ ಎಲ್ಲ ಹಾಕಿ ಕುರ್ಕುರೆ ಥರ, ಅದನ್ನು ಒಳ್ಳೇದು ಬರ್ತದೆ. ಇದು ಗ್ಯಾಸ್ ಆಫ್ ಮಾಡಿ ಸಾಕಾ. ಇದು ನಮಗೆ ನೋಡಿ ಈಗ ಗಟ್ಟಿ ಬಂತು. ಇಷ್ಟು ಬಂದರೆ ಸಾಕು. ಇದು ಸ್ವಲ್ಪ ತಣ್ಣಗಾಗಲಿ, ನಮಗೆ ಉಂಡೆ ಮಾಡಲಿಕ್ಕೆ ಕೈ ಬಿಸಿ ಆಗಬಾರ್ದಲ್ಲ. ಈಗ ಇದು ತಣ್ಣಗಾಗಿದೆ. ಈಗ ನಾವು ಇಲ್ಲಿ ನಮಗೆ ಈಗ ಡೀಪ್ ಫ್ರೈ ಆಗಬೇಕು, ಎಣ್ಣೆ ಬೇಕು, ಆಯಿಲ್ ಬಿಸಿಗೆ ಇಡುವ. ಡೀಪ್ ಫ್ರೈ. ಹೌದು, ಆಯಿಲ್ ಬಿಸಿಗೆ ಇಡುವ. ಅಷ್ಟೊತ್ತಿಗೆ ಇಲ್ಲಿ ನಾವು ಉಂಡೆ ಕೂಡ ಮಾಡಲಿಕ್ಕೆ ರೆಡಿ.
ಸೊ ನಾವು ನಮ್ಮ ಅಡುಗೆ ಮನೆಯಲ್ಲಿ ಬಳಸ್ತೇವೆ ನಡೆಲಾ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಇದು ಡೀಪ್ ಫ್ರೈ ಎಲ್ಲ ಮಾಡುವಾಗ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ಈಗ ಸ್ವಲ್ಪ ಕೈಗೆ ಎಣ್ಣೆ ಹಾಕಿ ನಾವು ಇದನ್ನು ಉಂಡೆ ಉಂಡೆ ಮಾಡಿ ಇಟ್ಕೊಳ್ಬೇಕು. ಎಲ್ಲ ಉಂಡೆ ಆದ ನಂತರ ಒಟ್ಟಿಗೆ ಮತ್ತೆ ಡೀಪ್ ಫ್ರೈ ಮಾಡಿದರೆ ಆಯಿತು. ಸೊ ಸಣ್ಣ ಸಣ್ಣ ಉಂಡೆ. ಹೌದೌದು, ಸಣ್ಣ ಸಣ್ಣ ನಾವು ಗುಲಾಬ್ ಜಾಮೂನ್ ಮಾಡ್ತಲ್ಲ ಆ ಸೈಜ್. ಹೌದು. ಇದು ಅಂದ್ರೆ ಡೀಪ್ ಫ್ರೈ ನಾನು ಅಂದ್ಕೊಂಡೆ ಸ್ಟೀಮ್ ಏನಾದರೂ ಮಾಡ್ಕೊಳ್ತೀರಾ ಅಂತ. ಡೀಪ್ ಫ್ರೈ ಹೇಳಿದ್ರಿ. ಸೊ ಬ್ರೇಕ್ಫಾಸ್ಟಿಗೆ ಈವ್ನಿಂಗ್ ಸ್ನ್ಯಾಕಿಗೆ ಎರಡಕ್ಕೆ ಕೂಡ ಆಗ್ತದೆ. ಬೆಳಿಗ್ಗೆ ಸ್ವಲ್ಪ ಟೈಮ್ ಬೇಕು. ಸಂಜೆ ಹೊತ್ತಾದರೆ ಮಧ್ಯಾಹ್ನ ಮಲಗಿ ಎಲ್ಲ ನಿದ್ದೆ ಮಾಡಿ ಎದ್ದು ಸೀದಾ ಕಿಚನಿಗೆ ಹೋಗಿ ಮಾಡಿ 5 ಗಂಟೆಗೆ ಚಹಾ ಕುಡಿಯೋ ಟೈಮಿಗೆ ಪರ್ಫೆಕ್ಟ್. ಬೆಳಿಗ್ಗೆ ಕೂಡ ಫ್ರೀ ಇದ್ರೆ ಟೈಮ್ ಇದ್ದರೆ ಮಾಡ್ಬೋದು. ಮನೆಯಲ್ಲಿ ಇರುವವರು ಕೆಲಸಕ್ಕೆ ಹೋಗೋರಿಗೆಲ್ಲ ಸ್ವಲ್ಪ ಕೆಲಸ. ಹೌದು, ಅದೇ ಸ್ವಲ್ಪ ಸ್ವಲ್ಪ ಎಣ್ಣೆ ತಾಗಿಸ್ಕೊಂಡಿರಬೇಕು. ಅದಂದರೆ ರೈಸ್ ಅಲ್ಲ, ಸೊ ಸ್ವಲ್ಪ ಅಂಟಿದಾಗೆ ಆಗ್ತದೆ ಕೈಗೆ. ನೀವು ಅಡುಗೆ ಮನೆಗೆ ಬಂದ್ರಂತೂ ಸ್ಪೆಷಲ್ ಏನಾಗ್ತದೆ? ಮನೆಯಲ್ಲಿ ಇರ್ತೇವಲ್ಲ ಕುತ್ಕೊಂಡು, ಅದು ಸಂಜೆ ಹೊತ್ತಾಗುವಾಗ ಏನು ತಿನ್ನುವ ಏನು ಮಾಡುವ ಅಂತ. ಹೌದು, ಮನೆಯಲ್ಲಿ ಕೂತ್ರೆ ಅಂತ ಏನಾದ್ರು ತಿಂತಾ ಇರಬೇಕು. ಸೊ ಇದೆಲ್ಲ ನಾವು ಮನೆಯಲ್ಲೇ ಮಾಡಿ ತಿಂದರೆ ಒಳ್ಳೇದಲ್ವಾ? ಚಟ್ನಿ ಎಲ್ಲ ಇದ್ರೆ ಇದಕ್ಕೆ ಗ್ರೀನ್ ಚಟ್ನಿ, ಕೆಂಪು ಚಟ್ನಿ ಯಾವುದು ಕೂಡ ಅದರಲ್ಲೂ ಆಗ್ತದೆ. ಹೌದು, ಅದರಲ್ಲೂ ಒಳ್ಳೇದಾಗ್ತದೆ ಟೊಮೆಟೊ ಕೆಚಪ್ ಜೊತೆ. ಅಂದರೆ ನಿಮಗೆ ಮುಂಚಿಂದ ಕೂಡ ಕುಕ್ಕಿಂಗಲ್ಲಿ ಇಂಟ್ರೆಸ್ಟ್? ತುಂಬ ಇಷ್ಟ. ಸಣ್ಣದಿರುವಾಗ ಅಮ್ಮ ಮಾಡೋದು ನಾವು ತಿನ್ನುವುದ ಇಂಟ್ರೆಸ್ಟ್ ಜಾಸ್ತಿ. ಅದು ತಿನ್ನುವ ಇಂಟ್ರೆಸ್ಟ್ ಇದ್ರೆ ಕುಕ್ಕಿಂಗಲ್ಲಿ ಇಂಟ್ರೆಸ್ಟ್ ಬರ್ತದೆ. ಕೆಲವರಿಗೆ ಅಂದರೆ ಏನಾದ್ರೂ ಆಯ್ತು ಅಲ್ಲಿ ತಿಂದ್ರೆ ಆಯ್ತು ಹಾಗೆ ಇರ್ತದೆ. ಇದಾಗೆ ಅಲ್ಲ, ಬೇರೆ ಬೇರೆ ವೆರೈಟೀಸ್ ತಿನ್ಬೇಕಂತ ಮನಸ್ಸಿರ್ತದಲ್ಲ. ಮತ್ತು ನನ್ನ ಅಮ್ಮನಿಗೆ ಕೂಡ ಏನೆಲ್ಲ ಏನು ಮಾಡುವುದೆಲ್ಲ ಸ್ವಲ್ಪ ಮಾಡ್ತಾ ಇದ್ರು, ನಾವು ತಿಂತಾ ಇದ್ವಿ. ಆಗ ನಮಗೆ ಮಾಡುವುದು ಇಲ್ಲ, ಮಾಡುವವರು ಇರ್ತಾರಲ್ಲ. ಸೊ ನನಗೆ ಕೂಡ ನೀವೀಗೆಲ್ಲ ಮಾಡಿ ಕೊಡುವಾಗ ಈ ಥರ ಕೂಡ ಮಾಡ್ಕೊಳ್ಬೋದು ಅಂತ ಗೊತ್ತಾಗ್ತದಲ್ಲ. ಎಣ್ಣೆ ಬಿಸಿ ಆದಾಗ ಇದೆಯಾ? ಬಿಸಿ ಆಗ್ತದೆ, ಆಗಿದೆ, ಬಿಸಿ ಅದು. ಹೌದು, ಬಿಸಿ ಆಗಿದೆ. ಸೊ ನಾವೀಗ ಹಾಕುವ. ಓಕೆ. ಹೀಗೇನೆ ಬಿಟ್ಕೊಂಡು ಹೋದರೆ ಆಯಿತು. ಇದು ಬೋಂಡ ಬಿಟ್ಟಾಗೆ. ಹೌದೌದು, ಎಲ್ಲ ಹಾಕ್ಬೋದು. ಸೊ ಫೈನಲ್ ಆಗಿದ್ದು ಯಾವ ಕಲರ್ ಬರ್ತೇನೆ? ಕಲರ್ ಚೇಂಜ್? ಬ್ರೌನ್. ತುಂಬ ಡಾರ್ಕ್ ಬೇಡ, ಲೈಟ್ ಬ್ರೌನ್. ಯಾಕೆಂದ್ರೆ ನಾವು ಅದನ್ನು ಬೇಯಿಸಿದೆ ಅಲ್ವಾ, ಸೊ ಅದು ಬೆಂದಿರ್ತದೆ, ಆಲ್ರೆಡಿ ಬೆಂದಿರ್ತದೆ. ಚೆನ್ನಾಗಿ ಬಾಲ್ ಥರನೇ ಕಾಣ್ತಾ ಇದೆ ಅಲ್ಲ, ಸಣ್ಣ ಸಣ್ಣ ಬಾಲ್ ಇರ್ತದೆ, ಮಕ್ಕಳು ಆಟ ಆಡ್ತಾರೆ. ಸೊ ಇದೆಲ್ಲ ರಸಗುಲ್ಲ ಎಲ್ಲ ಆ ಥರ. ಆದರೆ ಇದು ಖಾರ. ಅದು ಒಮ್ಮೆ ಹಾಗೆ ಟ್ರೈ ಮಾಡಬೇಕು. ಖಾರ ಇಲ್ಲದೆ ಈ ಥರ ಮಾಡಿ ಪಾಕಕ್ಕೆ ಹಾಕಿದ್ರೆ ಯಾವ ಥರ ಬರ್ತದೆ ಅಂತ ಒಮ್ಮೆ ಟ್ರೈ ಮಾಡಬೇಕು. ರಸಗುಲ್ಲ ಆಲ್ಮೋಸ್ಟ್ ನಮಗೆ ಸ್ವೀಟ್ ಮತ್ತು ಸಾಫ್ಟ್. ಇದು ಕೂಡ ಪಾಕಕ್ಕೆ ಆಗುವಾಗ ಸಾಫ್ಟ್ ಬರ್ಬೋದು ಅನಿಸ್ತದೆ. ಇನ್ನು ನೀವು ಮನೆಯಲ್ಲಿ ಟ್ರೈ ಮಾಡಬೇಕು. ಗ್ಯಾಸ್ ಫಾಸ್ಟ್ ಇದೆಯಲ್ಲ. ಈಗ ಕಲರ್ ಅಂದರೆ ಸ್ವಲ್ಪ ಗೋಲ್ಡನ್ ಬರಬೇಕು. ಹೌದು, ಗೋಲ್ಡನ್ ಬ್ರೌನ್. ಸೊ ಇದಕ್ಕೆ ಸ್ವಲ್ಪ ಟೈಮ್ ತಗೊಳ್ತದೆ. ಅಲ್ಲಿ ಅದು ಕೂಡ ಇದೆ, ಬಿಸ್ಕಿಟ್ ಇಡ್ಲಿ ಟೇಸ್ಟ್ ಮಾಡಲಿಕ್ಕೆ ಕಾಯ್ತಾ ಇದೆ ಯಾವಾಗ ಬರ್ತೀರಿ ಅಂತ. ಇದು ನಾವು ಬಿಸಿ ಮಾಡಿ ಬೇಯಿಸಿ ಮಾಡಿದರೆ ಸ್ವಲ್ಪ ಸಾಫ್ಟ್ ಬರ್ತದೆ. ಡೈರೆಕ್ಟಾಗಿ ಇಟ್ಟು ಕಲಡಿಸಿ ಮಾಡಿದರೆ ಅದು ತುಂಬ ಗಟ್ಟಿ ಬರ್ತದೆ. ಓಕೆ. ಸೊ ಅದಕ್ಕೆ ನೀವು ಅದನ್ನು ಬಿಸಿ ಮಾಡಿ, ಮತ್ತೆ ಒಳಗಡೆ ಅಷ್ಟು ಬೇಯುವುದಿಲ್ಲ ಒಮ್ಮೆಲೆ, ಅಷ್ಟೊಂದು ಟೇಸ್ಟ್ ಆಗೇನೆ ಮಾತ್ರ ಅದು ಕಾಣಿಸ್ತದೆ, ಅದರ ಒಳಗಡೆ ಬೆಂದಿರುವುದಿಲ್ಲ. ಇದಾದ್ರೆ ಫುಲ್ ಬೇಯ್ತದಲ್ಲ, ಅಥವಾ ಒಳ್ಳೆ ಬರ್ತದೆ. ಈಗ ನೋಡಿ ಕಲರ್ ಚೇಂಜ್ ಆಗ್ತಾ ಬರ್ತಾ ಉಂಟು. ಇನ್ನು ಸ್ವಲ್ಪ ಕಲರ್ ಚೇಂಜ್ ಆದಾಗ ನಮ್ಮದು ರೈಸ್ ಬಾಲ್ ರೆಡಿ ಆಗ್ತದೆ, ತಿನ್ನಲಿಕ್ಕೆ ಮಾತ್ರ ಬಾಕಿ. ಇದೆಲ್ಲ ಮಳೆ ಬರ್ತದಲ್ಲ ಆ ಹೊತ್ತಿಗೆಲ್ಲ ಮಾಡಬೇಕು. ಆ್ಯಕ್ಚುಲಿ ನಮಗೆ ಎಣ್ಣೆಯಲ್ಲಿ ಕಾಯಿಸಿದ್ರೆ ಜಾಸ್ತಿ ಇಷ್ಟ ಆಗೋದು ಅದೇ ಟೈಮಲ್ಲಿ ಏನಾದರೂ ಇದ್ರೆ ಅಯ್ಯೋ ತಿನ್ಬೋದು ಅಂತ ಅನಿಸ್ತದೆ. ಅದೇ ಇದಕ್ಕೆ ಈರುಳ್ಳಿ ಏನಾದರೂ ಬೇಕಾದರೆ ಹಾಕ್ಬೋದು, ಹಾಕ್ಬಾರ್ದಂತ ಏನಿಲ್ಲ.
ನಾನೊಂದು ಸಿಂಪಲ್ ಆಗಿ ಮಾಡಿದ್ದೆ, ಜೀರಾ ಮತ್ತು ಕೊತ್ತಂಬರಿ ಸೊಪ್ಪು, So, ಕಾಯಿ ಮೆಣಸು ವೆಜಿಟೇಬಲ್ಸ್, ಈರುಳ್ಳಿ ಅದನ್ನೆಲ್ಲ ಹಾಕ್ಕೊಳ್ಬೋದು. ಹಾಕ್ಕೊಳ್ಬೋದು. ಟೈಮ್ ಇದ್ರೆ ಅದೆಲ್ಲ ಹೌದು. ಕಟ್ ಮಾಡಿ ಹಾ. ಹಾಕ್ಕೊಳ್ಳಿ. ಈಗ ನಮ್ಮ ರೈಸ್ ಬಾಲ್ ರೆಡಿ ಆಗಿದೆ, ಓಕೆ, ಫ್ರೈ ಆಗಿದೆ ನೋಡಿ. ಈ ಕಲರ್ ಬರಬೇಕು, ಇದು ಈ ಕಲರ್ So, ಬಂದರೆ ಬೆಂದಿ ಫ್ರೈ ಆಗಿದೆ ಅಂತ ಆಯಿತಾ. ಗ್ಯಾಸ್ ಆಫ್ ಮಾಡಿ ಈಗ ತೆಗೆಯುವ. ಓಕೆ, ಪ್ಲೇಟಿಗೆ ಹಾಕುವಾಗಲೇ ಸೌಂಡ್ ಬರ್ತಾ ಉಂಟು. ಮತ್ತು ಇದು ಸ್ವಲ್ಪ ಹೊತ್ತಲ್ಲಿ ಇದು ಸಾಫ್ಟ್ ಆಗ್ತದೆ, Soft, okay. ಯಾಕಂದರೆ ನಾವು ರವೆ ಹಾಕಿದೆ ಅಲ್ವಾ, ಅಕ್ಕಿ So, ಹಿಟ್ಟಿಂದ ಅದು ಸಾಫ್ಟ್ನೆಸ್ ಕೊಡ್ತದೆ. ಹೌದು, ಕ್ರಿಸ್ಪಿ ಬೇಕಂತ ಇದ್ದವರು ಸ್ವಲ್ಪ ಕಾರ್ನ್ ಫ್ಲೋರ್ ಆ್ಯಡ್ ಮಾಡಿ. ಹೌದು, ನಮಗೆ ಕ್ರಿಸ್ಪಿ ಬೇಡ, ಇದು ಚಟ್ನಿ ಜೊತೆ ತಿನ್ನಬೇಕು. ಸರ್ವ್ ಮಾಡುವ. ಬಿಸಿ ಬಿಸಿಯಾದ ರೈಸ್ ಬಾಲ್ ರೆಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಇದಂತೂ ಕುರುಮ್ ನೋಡ್ಲಿಕ್ಕೆ ಹಾಗಿದೆ, ಬಟ್ ನೀವು ಹೇಳಿದ್ರಿ ಸಾಫ್ಟ್ ಕೂಡ ಬರುತ್ತೆ ಚಟ್ನಿ ಜೊತೆ ತಿನ್ನುವಾಗ ಅಂತ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ನೋಡಿದ್ರಲ್ಲ ವೀಕ್ಷಕರೇ, ಇದಂತೂ ತುಂಬಾ ಸ್ಪೆಷಲ್ ಐಟಮ್ ರೈಸ್ ಬಾಲ್. ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡ್ಕೊಂಡು ಬನ್ನಿ. ರೈಸ್ ಬಾಲ್ಸ್ ತಯಾರಿಸುವ ವಿಧಾನ: ಮೊದಲಿಗೆ 1 ಕಪ್ ಅಕ್ಕಿ ಹಿಟ್ಟು, ಅದರ ಅರ್ಧ ಪಟ್ಟು ರವೆ, ಹೆಚ್ಚಿದ ಹಸಿಮೆಣಸು, ಕೊತ್ತಂಬರಿ ಸೊಪ್ಪು, ಜೀರಿಗೆ, ರುಚಿಗೆ ಅನುಸಾರವಾಗಿ ಉಪ್ಪು, ಸ್ವಲ್ಪ ನೀರು ಹಾಕಿ ತೆಳುವಾಗಿ ಕಲಸಿಕೊಳ್ಳಿ. ನಂತರ ಬಾಣಲೆಗೆ ಹಾಕಿ ಒಂದು ಮುದ್ದೆ ಬರುವವರೆಗೂ ಕೈ ಬಿಡದೆ ತಿರುವುತ್ತಾ ಬೇಯಿಸಿ. ಸ್ವಲ್ಪ ತಣ್ಣಗಾದ ನಂತರ ಚಿಕ್ಕ ಉಂಡೆಗಳಾಗಿ ಮಾಡಿ ಕಾದ ಎಣ್ಣೆಯಲ್ಲಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಈಗ ಗರಿಗರಿಯಾದ ಬಿಸಿ ಬಿಸಿಯಾದ ರೈಸ್ ಬಾಲ್ಸ್ ಚಟ್ನಿಯೊಂದಿಗೆ ಸಂಜೆ ಚಹಾದೊಂದಿಗೆ ಸವಿಯಲು ಬಲು ರುಚಿ. ಓಕೆ, ನಾನು ಆಗದಿಂದ ಕಾಯ್ತಾ ಇದ್ದೆ ಬಿಸ್ಕಿಟ್ ಇಡ್ಲಿ ಟೇಸ್ಟ್ ಮಾಡಲಿಕ್ಕೆ. ಸೊ ಟೇಸ್ಟ್ ಮಾಡ್ಕೊಳ್ಳೋಣ, ಮಾಡಿ. ನೀವು ಕೂಡ ಮಾಡಿ. ಇದು ಏನು ಹೇಳ್ಬೇಕಂತ ಆಗ್ತಿಲ್ಲ, ಯಾಕಂದ್ರೆ ಬಿಸ್ಕಿಟ್ ಫ್ಲೇವರ್ ಇರ್ಬೋದು, ಮತ್ತೆ ರವದ್ದು ಫ್ಲೇವರ್ ಕೂಡ, ಇಡ್ಲಿ ತಿಂದಾಗೆ ಕೂಡ ಆಗ್ತದೆ. ಹೌದು, ಈ ಕಡೆ ಕೇಕ್, ಸ್ವಲ್ಪ ಕೇಕ್ ಇದು ಕೂಡ ಫ್ಲೇವರ್ ಸಿಗ್ತಾ ಉಂಟು. ಅದು ಕೂಡ ಹನಿ ಹಾಕಿದ್ದೀರಿ, ಸ್ವಲ್ಪ ಜಾಸ್ತಿನೇ ಹಾಕಿದ್ರೆ ಇನ್ನು ಕೂಡ ಸೂಪರ್ ಆಗ್ತದೆ. ಎಲ್ಲ ಖಾಲಿ ಮಾಡಿ ಬಿಡ್ತೇನೆ ನಾನೇ. ಸೂಪರ್ ಆಗಿದೆ ಇದು. ಇನ್ನು ನೆಕ್ಸ್ಟ್ ನಮ್ದು ರೈಸ್ ಬಾಲ್ ಟೇಸ್ಟ್ ಮಾಡಿ ಮೇಡಮ್, ನೀವು ಕೂಡ. ಬಿಸಿ ಇದೆ, ತಣ್ಣಗಾದ ತಕ್ಷಣ ಸಾಫ್ಟ್ ಬರ್ತದೆ. ಅದು ಚಟ್ನಿ ಜೊತೆ ತಿನ್ನಬೇಕು, ಗ್ರೀನ್ ಚಟ್ನಿ ಜೊತೆ. ಹೊಗೆ ಕೂಡ ಹೋಗ್ತದೆ ಆದ್ರೆ ಹೊರಗಿಂದ ಮಾತ್ರ ಇದು ಕ್ರಿಸ್ಪಿ. ಹೌದು, ಒಳಗಡೆ ತುಂಬಾ ಸಾಫ್ಟ್ ಆಗಿದೆ. ಅದು ಕೂಡ ಅಕ್ಕಿದಂತ ಅಷ್ಟು ಗೊತ್ತಾಗೋದಿಲ್ಲ. ಚೆನ್ನಾಗಿದೆ ಮೇಡಮ್. ನನಗೆ ಇದಂತೂ ತುಂಬಾ ಇಷ್ಟ ಆಯಿತು. ಇದು ನಾನು ವೀಕ್ಷಕರ ಹತ್ರ ಹೇಳ್ತೇನೆ, ಮನೆಯಲ್ಲಿ ಖಂಡಿತವಾಗಿ ಇದನ್ನು ಟ್ರೈ ಮಾಡ್ಕೊಳ್ಬೇಕು. ಇದು ಯಾಕಂದರೆ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ, ಈಸಿ ಕೂಡ ಇದೆ ಮಾಡ್ಕೊಳ್ಳೋದು. ಓಕೆ, ನಿಮ್ಗೆ ಹೇಗೆ ಅನಿಸ್ತು ಮ್ಯಾಮ್ ನಮ್ಮ ಜೊತೆ ಇವತ್ತು ಅಡುಗೆ ಮನೆಯಲ್ಲಿ? ಖುಷಿ ಆಯ್ತು, ಬರ್ತಾನೆ ಇರ್ತೀರಿ, ಡಿಫ್ರೆಂಟ್ ಆಗಿ ಮಾಡಲಿಕ್ಕೆ ಡಿಶ್ ಹೇಳಿ ಅವಕಾಶ ಸಿಗ್ತದೆ. ಓಕೆ, ಸೊ ನಿಮಗೆ ಸಂತೋಷ್ ರೈಸ್ ಮಿಲ್ಸ್ ವತಿಯಿಂದ ಈ ಕಾಣಿಕೆ. ಥ್ಯಾಂಕ್ ಯು. ಶಶಿ ಸೋಪ್ ಇವರ ಕಡೆಯಿಂದ ಈ ಕಾಣಿಕೆ. ನೀವು ವೈಟ್ ಡ್ರೆಸ್ ಹಾಕಿದ್ದೀರಿ, ಅಡುಗೆ ಎಲ್ಲ ಮಾಡುವಾಗ ಸ್ವಲ್ಪ ಕಲೆ ಆದರೆ ನಮ್ಮ ಸೋಪಿಂದ ಕ್ಲೀನ್ ಆಗ್ತದೆ ತುಂಬ. ಓಕೆ, ನಾನಾ ಮಸಾಲ ಇವರ ಕಡೆಯಿಂದ ಈ ಕಾಣಿಕೆ. ಥ್ಯಾಂಕ್ ಯು. ಎರಡು ಕೂಡ ಸೂಪರ್ ಆಗಿರೋ ಡಿಶ್ ಹೇಳಿಕೊಟ್ರಿ. ಸೊ ಥ್ಯಾಂಕ್ ಯು ಸೋ ಮಚ್. ಹೀಗೇನೆ ಬಂದು ಒಳ್ಳೊಳ್ಳೆ ಡಿಶ್ ಹೇಳಿಕೊಡ್ತಾ ಇರಿ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಮೇಡಮ್. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಬಿಸ್ಕಿಟ್ ಇಡ್ಲಿ ಅಂತೂ ತುಂಬಾನೇ ಟೇಸ್ಟಿ ಆಗಿತ್ತು. ಅದರ ಜೊತೆ ರೈಸ್ ಬೌಲ್ ಅಂತೂ ವಾರೆವಾ ಸೂಪರ್ ಆಗಿತ್ತು. ನೀವು ಕೂಡ ಮನೇಲಿ ಇದನ್ನು ಟ್ರೈ ಮಾಡಿ ಅಂತ ಹೇಳ್ತಾ, ಮುಂದಿನ ಸಂಚಿಕೆಯಲ್ಲಿ ಇದೇ ರೀತಿ ಹೊಸ ಹೊಸ ರೆಸಿಪಿಯೊಂದಿಗೆ ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.